ಶ್ರೀ ಮೋಹನ್ ಆಳ್ವರು ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಅವರಿಗೂ ಸ್ವಾಗತ. ವೇದಿಕೆಯ ಮೇಲಿರುವ ಸುಚರಿತ ಶೆಟ್ಟಿಯವರೇ, ಕರ್ನೀರ ವಿಶ್ವನಾಥ್ ಶೆಟ್ಟಿಯವರೇ ಹಾಗೂ ಅಶೋಕ್ ಶೆಟ್ಟಿಯವರೇ, ಇಂದ್ರಾಣಿ ಜಯಕರ್ ಶೆಟ್ಟಿಯವರೇ, ಚಂದ್ರರಾಜ್ ಶೆಟ್ಟಿಯವರೇ, ವೇದಿಕೆ ಮೇಲೆ ಎಲ್ಲ ಅತಿಥಿ ಅಭ್ಯಾಗತರೇ, ದೇಶ ವಿದೇಶಗಳಿಂದ ಬಂದಿರುವಂಥ ಸಮಸ್ತ ಬಂಟರ ಸಂಘದ ಅಧ್ಯಕ್ಷರೇ, ಸಭೆಯಲ್ಲಿ ಆಚರಣೆಯಾಗಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ಇಂದಿನ ಶ್ರೀ ಕಲ್ಯಾಣ ಸದಾಶಿವ ಶೆಟ್ಟಿಯ ವೇದಿಕೆ ಕಲ್ಯಾಣ ಸದಾಶಿವ ಶೆಟ್ಟಿ ಸಿಎಂಡಿ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಸ್ವಾಗತವನ್ನು ಮುಗಿಸುತ್ತೇವೆ. ಧನ್ಯವಾದಗಳು. ಆತ್ಮೀಯರೇ, ಈ ನಾಡಿಗೆ, ಈ ವಿಶ್ವಕ್ಕೆ ಭಗವದ್ಗೀತೆಯ ಅಮೃತ ಸಿಂಚನವನ್ನು ಮಾಡಿದಂತಹ ಜಗದೊಡೆಯ ಶ್ರೀಕೃಷ್ಣ ನೆಲೆಸಿರುವಂತಹ ನಾಡಿ ಈ ಪುಣ್ಯಭೂಮಿ ಉಡುಪಿಯಲ್ಲಿ ಬಂಟರ ಸಾಧನೆಗೆ ಸುವರ್ಣ ಮೈಲಿಗಲ್ಲಿನ ಸ್ಥಾಪನೆಯಾಗಿದೆ. ಬಂಟರ ಸಾಧನಾ ಇತಿಹಾಸದ ಪುಟದಲ್ಲಿ ಅಭೂತಪೂರ್ವ ಯಶಸ್ಸಿನೊಂದಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಂತಹ ನಮ್ಮ ವಿಶ್ವ ಬಂಟರ ಸಮ್ಮೇಳನದ ಅಧ್ಯಕ್ಷತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿಯವರು. ನಾನು ಆತ್ಮೀಯವಾಗಿ ಈ ದೀಪ ಪ್ರಜ್ವಲಿಸುವ ಕಾರ್ಯಕ್ರಮಕ್ಕೆ ಅವರ ಸಹಧರ್ಮಿ ಚಂದ್ರಿಕಾ ಶೆಟ್ಟಿಯವರು ವೇದಿಕೆ ಬರಬೇಕು ಎಂದು ವಿನಂತಿಸಿದ್ದೇನೆ. ಕರ್ಮೇಣಿ ವಾದಿಕಾರಸ್ತೆ ಮಾ ಫಲೇಶು ಕದಾಚನ, ಭಗವಂತ ಆಡಿದ ಮಾತಿಗೆ ನಿನ್ನ ಕರ್ಮವನ್ನು ಸಾಂಗವಾಗಿ ಮಾಡಿದಾಗ ಅದರ ಪ್ರತಿಫಲಾಪೇಕ್ಷೆಯ ನಿರೀಕ್ಷೆಗಳಿಗೆ ಬೇಡ, ನಾನಿದ್ದೇನೆ ಎಂಬುದಾಗಿ. ಹಾಗೆ ನಾವು ಬಹಳ ಸಾಮರಸ್ಯದೊಂದಿಗೆ ಬಂಟರನ್ನ ಒಂದೇ ಸೂರಿನಲ್ಲಿ ತಂದು ಬಂಟರಿಗೆ ಸಿಗುವಂತಹ ಎಲ್ಲ ಪ್ರಯೋಜನಗಳು ಈ ಸಮಾಜದ ಕಟ್ಟ ಕಡೆಯ ಬಂಟ ಸಮುದಾಯಕ್ಕೂ ಬಂಟ ಮನೆಗೂ ತಲುಪುವಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಐಕಳ ಹರೀಶ್ ಶೆಟ್ಟಿ ಮತ್ತು ಇಡೀ ಪದಾಧಿಕಾರಿಗಳ ತಂಡ. ಈಗ ಸನಾತನ ಸಂಸ್ಕೃತಿಯನ್ನು ಆರಾಧಿಸುವಂತಹ ಭಾರತ ದೇಶದ ಪುಣ್ಯ ಮಣ್ಣಿನಲ್ಲಿ ವಿಶೇಷವಾಗಿ ತುಳುಗಾರನ ನೆಲೆಸಿರುವ ನಾವು ಯಾವುದೇ ಶುಭ ಕಾರ್ಯಕ್ರಮಗಳು ಮಾಡುವಾಗ ದೀಪ ಪ್ರಜ್ವಲಿಸಿ ಆನಂತರ ನಾವು ಪ್ರಾರ್ಥಿಸುವುದು. ನಾನು ವಿನಂತಿಸುತ್ತೇನೆ, ಡಾಕ್ಟರ್ ಮೋಹನ್ ಆಳ್ವರು ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಬೇಕು. ನಮ್ಮ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿಯವರು, ಎಲ್ಲ ಪದಾಧಿಕಾರಿಗಳು, ಸುಚರಿತ ಶೆಟ್ಟಿಯವರು ಸೇರಿ ದೀಪ ಈ ಮೂರನೆಯ ಹೆಸರನ್ನು ವಿಶ್ವದ ಭೂಪಟದಲ್ಲಿ ಶೋಭಿಸಿದಂತಹ ಕೀರ್ತಿ ಡಾಕ್ಟರ್ ಮೋಹನ್ ಆಳ್ವರಿಗೆ. ಸುಮಾರು 26,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದ್ಯಾದಾನವನ್ನು ತಿಳಿಸುವಂತಹ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಸಾಂಸ್ಕೃತಿಕವಾಗಿ ವಿಶೇಷವಾದಂತಹ ಮೆರುಗನ್ನು ನೀಡಿ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸದಂತಹ ಜಗಮೆಚ್ಚುವ ಕಾರ್ಯಗಳನ್ನು ಮಾಡಿ ತಾನುವ ಅಪ್ಪಟ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂತಹ ಕೀರ್ತಿಯನ್ನು ಹೊಂದಿದ್ದ ಡಾಕ್ಟರ್ ಮೋಹನ್ ಆಳ್ವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಸಾಂಸ್ಕೃತಿಕ ವೈಭವದ ರಕ್ತಪೂರ್ಣವಾಗಿ ಒಂದು ಅಪುಟ ಉದ್ಘಾಟನೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಮೋಹನ್ ಆಳ್ವರು. ಶಿಕ್ಷಣ ಸಂಸ್ಥೆಯಲ್ಲಿ 7 ಸಾಧನೆಯನ್ನು ಮಾಡಿದಂತಹ ಸಾಂಸ್ಕೃತಿಕ ವಿಭಾಗದಲ್ಲಿ ಪ್ರಸಿದ್ಧಿಯ ಶಿಖರವನ್ನು ಹೊಂದಿದಂತಹ ಡಾಕ್ಟರ್ ಮೋಹನ್ ಆಳ್ವರಿಗೆ ದಾಳಿಗಳ ಪಕ್ಷದ ಒಕ್ಕೂಟದ ಆತ್ಮೀಯ ಗೌರವ ಮತ್ತು ಸನ್ಮಾನ. ನಮ್ಮೆಲ್ಲ ನೆಚ್ಚಿನ ಡಾಕ್ಟರ್ ಮೋಹನ್ ಆಳ್ವರಿಗೆ ಆತ್ಮೀಯ ಸ್ವಾಗತ ಮತ್ತು ಜಾಗತಿಕ ಪಕ್ಷದ ಒಕ್ಕೂಟದ ವಿಶ್ವ ಪಟ್ಟಣ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ವೇದಿಕೆಯಲ್ಲಿ ಗೌರವ. ಒಂದು ಚಪ್ಪಾಳೆಯೊಂದಿಗೆ ಗೌರವ
ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಜೊತೆಗೆ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ಬೇಕು. ಇನ್ನೊಮ್ಮೆ ಅವರಿಗೆ ಗೌರವ ಮಾಡ್ಬೇಕು, ವಿನಂತಿ ಮಾಡ್ಬೇಕು. ಭೂಮಾತೆ ಪದಕ ಡಾಕ್ಟರ್ ದೇವೇಂದ್ರ ಸಭಾ ಅಖಿಲ ಭೂಮಾತೆ ಪ್ರತಿ ಇಲ್ಲವೇ ಉಪದ ವಿಶೇಷ ಕಾರ್ಯಗಳು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘ ಮಾಡುವುದು ಐದರ ಅಧ್ಯಕ್ಷರಾದ ಭಾರಿ ಸಂತೋಷ ಆಯಿತು. ಉಳಿದ ಕ್ರೀಡೆಯ ಸ್ಥಳಗಳು ಕ್ರೀಡಾಂಗಣವು 30,000 ಅಲೆಂತ ಪ್ಯಾಕೆಟ್ ಕೊಟ್ಟೆ ಒಂದಲ್ಲ ತಪ್ಪಾಳೆಗಳು ಕಾಲೇಜ್ ಜೀವನದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಹಾವೀರ ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕಿಯಾಗಿ ಕೂಡ ರಾಜಕೀಯ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ನಾಯಕಿಯಾಗಿದ್ದೆ. ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದ ಸುಜಾತೆ ಆಗಿ ಸ್ವಾಗತ ಗೌರವ. ನಮ್ಮ ವೇದಿಕೆಯಲ್ಲಿ ಅಶೋಕ್ ಶೆಟ್ಟಿ ಅವರಿದ್ದಾರೆ. ಬೆಳ್ಳಾಡಿ ಅಶೋಕ್ ಶೆಟ್ಟಿ ಅವರು ಮೆರಿಟ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಸಿಎಂಡಿ, ಹಾಗೆ ಮುಂಬೈ ಬೆಂಗಳೂರಿನಲ್ಲಿ ಉಡುಪಿ ಹೋಟೆಲ್ನ ಸರಣಿ ಹೋಟೆಲ್ಗಳ ಮಾಲಕರು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಅವರಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಯುವ ಉದ್ಯಮಿಯಾಗಿ ಜಾಗತಿಕ ಬಡ ಸಂಘದ ಒಕ್ಕೂಟದೊಂದಿಗೆ ಸದಾ ಸಹಕರಿಸಿರುವಂತಹ ದಾನಿಗಳು ಹಾಗೆ ಸಾಧಕರು ನಮ್ಮ ಆತ್ಮೀಯರಾದಂತಹ ಅಶೋಕ್ ಶೆಟ್ಟಿ ಬೆಳ್ಳಾಡಿಯವರಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಒಂದು ತಪ್ಪಾಳೆ ಯುವಕರಿಗೆ ಇನ್ನಷ್ಟು ದಾನವಿರುವಂತಹ ಯೋಗ ಭಕ್ತರನ್ನು ಬರುವಂತಹ ನೀಡಿ ನೀಡಿದ್ದಾರೆ. ಆತ್ಮೀಯರೇ, ಉಡುಪಿ ಮಹಿಳಾ ಸಂಘದ ಅಧ್ಯಕ್ಷರು ಪುರುಷೋತ್ತಮ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಈ ಸ್ಥಳೀಯ ಸಂಸ್ಥೆಯ ಸಂಘದ ಅಧ್ಯಕ್ಷರಾಗಿ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಉದ್ಯಮಿಯಾಗಿ ಮೊದಲ ಕೊಲೆಗಾರಿಕೆಗೆ ಸುಮಾರು 7.5 ಲಕ್ಷ ರೂಪಾಯಿಯ ಒಂದು ಕಾಣಿಕೆಯನ್ನು ವೈಯಕ್ತಿಕವಾಗಿದ್ದಂತಹ ಒಂದು ದೊಡ್ಡ ಕೊಡುಗೆಯಾಗಿರುವಂತಹ ಪುರುಷೋತ್ತಮ ಶೆಟ್ಟಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಒಂದು ಸಾಂಸ್ಕೃತಿಕ ವೈಭವದ ಸದಸ್ಯರಿಗೆ ವೇದಿಕೆಯಲ್ಲಿ ಪುರುಷೋತ್ತಮ ಶೆಟ್ಟಿ ಅವರಿಗೆ ದಂಪತಿ ಸಮೇತರಾಗಿ ಗೌರವ ಮಾಡುವ ಕರ್ತವ್ಯ ಕೂಡ ಬನ್ನಿ. ಯಶಸ್ವಿ ಪುರುಷರ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ. ಈ ಸಾಧಕರ ಹಿಂದೆ ಈ ಅನ್ನಪೂರ್ಣೆ ಬಹಳ ದೊಡ್ಡ ಸಹಕಾರ ನೀಡಿದ್ದಾರೆ. ದೊಡ್ಡ ತಪ್ಪಾಳಿಗೆ ಪುರುಷೋತ್ತಮ ಶೆಟ್ಟಿ ದಂಪತಿಗಳನ್ನ ಗೌರವಿಸ್ತಾ ಇದ್ದೇವೆ. ಆಕೆಯ ಸ್ವಾಗತ. ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿ ಅತಿಥಿಗಳ ಸಾಲಿನಲ್ಲಿ ರತ್ನಾಕರ ಹೆಗ್ಡೆ ಮಠ ಆಗಿದ್ದಾರೆ. ಈ ಹೆಸರನ್ನ ನಾವು ಬಹಳ ಆನಂದದಿಂದ ಕರಾವಳಿಯ ಜನ ಹೇಳ್ತೇವೆ. ಕಾರಣ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕರಾಗಿ ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿದ್ದಾಗ ಈ ಕರಾವಳಿಗೆ ದೊಡ್ಡ ಕೊಡುಗೆ ನೀಡಿದಂತಹ ಒಬ್ಬ ಖ್ಯಾತ ನ್ಯಾಯವಾದಿ ರತ್ನಾಕರ ಹೆಗ್ಡೆ ಮಠ. ಆತ್ಮೀಯ ಸ್ವಾಗತ ಮತ್ತು ಗೌರವ. ರತ್ನಾಕರ ಹೆಗ್ಡೆ ಮಠ ಅವರಿಗೆ ತಮ್ಮ ರಾಜಕೀಯ ಜೀವನ ಉತ್ತರೋತ್ತರ ಯಶಸ್ಸನ್ನು ಕಾಣಲಿ ಅಂತೇಳಿ ಹಾರೈಸಿದ ಈ ಗೌರವದ ರತ್ನಾಕರ ಹೆಗ್ಡೆ ಅವರ ಹೆಗಲಿಗಿಸ್ತಾ ಇದ್ದೇವೆ. ಪದ್ಮನಿ ಗ್ರೂಪ್ ಆಫ್ ಟ್ರಸ್ಟಿಯವರಿಗೆ ರಾಜೇಂದ್ರ ಶೆಟ್ಟಿಯವರು ಪದ್ಮನಿ ಗ್ರೂಪ್ ಆಫ್ ಫೌಂಡೇಶನ್ ಮಾಲಕರು, ದೊಡ್ಡ ಕೊಡುಗೆದಾರರು, ಜಾಗತಿಕ ರಕ್ಷಣೆಗಳ ಒಕ್ಕೂಟದೊಂದಿಗೆ ಬಹಳ ಪ್ರೀತಿಯಿಂದ ಸೇರಿಕೊಂಡ ರಾಜೇಂದ್ರನ ಈ ನಾಡಿನ ಯಾವುದೇ ಸಂಘ ಸಂಸ್ಥೆಗಳು ಪ್ರೀತಿಯಲ್ಲಿ ಕಳೆದಾಗ ಭಾಗವಹಿಸಿ ಸಹಕರಿಸಿ
ಕರೆದಿದ್ದೇವೆ. ರಾಜೇಂದ್ರ ಶೆಟ್ಟಿ ಮದ್ದೂರಿ ಫೌಂಡೇಶನ್ನ ಸಿಎಂಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಇಡೀ ದಿವಸ ನಮ್ಮ ವಿಶ್ವದ ಬಂಟರ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ನಾನು ಯಾವುದೇ ಒಂದು ದೀರ್ಘವಾಗಿ ಮಾತನಾಡದೆ ಔಪಚಾರಿಕವಾಗಿ ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವೆಲ್ಲರೂ ಈ ಜನ್ಮದಲ್ಲಿ ಬಂಟರಾಗಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಬದುಕುವಂಥ ಅವಕಾಶವನ್ನು ದೇವರು ನಮಗೆ ಈ ಜನ್ಮದಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನಮಗೆ ದೇವರ ಸಂಪೂರ್ಣ ಅನುಗ್ರಹ ನಮ್ಮ ಜನಾಂಗಕ್ಕೆ ಇದೆ. ನಮ್ಮ ಪೂರ್ವಜರು ಬಹಳಷ್ಟು ವರ್ಷದಿಂದ ಮಾಡಿದಂಥ ಅದೆಷ್ಟೋ ಕೆಲವು ನಮ್ಮ ಹೆಗ್ಗಳಿಕೆಗಳು ನಮ್ಮ ಜೀವನದ ನಮ್ಮ ಒಟ್ಟು ಬದುಕಿನಲ್ಲಿ ಅದು ಸೇರಿಕೊಂಡು ಹೋಗಿದೆ. ನಮ್ಮ ಬದುಕೇ ಒಂದು ವೈಶಿಷ್ಟ್ಯವಾದಂಥ ಒಂದು ಬದುಕಾಗಿದೆ. ಇವತ್ತಿನ ಒಂದು ಸಾಂಸ್ಕೃತಿಕ ವೈಭವನ್ನೇ ನಾವು ತೆಗೆದರೆ ಯಾರಾದರೂ ಗೊತ್ತಿಲ್ಲದವರು, ನಮ್ಮ ಶಕ್ತಿಯನ್ನು ಗೊತ್ತಿಲ್ಲದವರು ಹೇಳ್ಬೋದು, ಬಂಟರಲ್ಲಿ ಅಂಥ ಸಾಂಸ್ಕೃತಿಕವಾದಂಥ ಬದುಕು ಏನಿದೆ ಎಂಬುದನ್ನು ಪ್ರಶ್ನೆ ಮಾಡಬಹುದು. ಆದರೆ ಅದನ್ನು ಸೂಕ್ಷ್ಮವಾಗಿ ಹೇಳುವವರು ಗಮನಿಸಬೇಕು. ನಮ್ಮ ಬದುಕಿನಲ್ಲಿ ಅದೆಂತಹ ಒಂದು ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಇದೆ. ನಾವು ಇವತ್ತು ಒಂದು ಇಡೀ ನಮ್ಮ ದೇಶದ ಒಂದು ಸಾಂಸ್ಕೃತಿಕವಾದಂಥ ಬದುಕಿಗೆ ಏನು ಕೊಡುಗೆ ಕೊಟ್ಟಿದೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ನಮಗೆ ನೇರವಾಗಿ ನಮ್ಮ ಜನಾಂಗಕ್ಕೆ ಒಂದು ಶಾಸ್ತ್ರೀಯ ಮತ್ತು ಜಾನಪದದ ಚೌಕಟ್ಟಿನಲ್ಲಿ ಇಲ್ಲದೆ ಇರುವಂಥ ಒಂದು ನಮ್ಮ ಸಾಂಸ್ಕೃತಿಕ ಬದುಕು ಇದ್ದಿರಬಹುದು. ಆದರೆ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಸಾಂಸ್ಕೃತಿಕವಾದಂಥ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟ ಯಾವ ವಿಚಾರವನ್ನೂ ನಾವು ಪ್ರತಿಯೊಂದನ್ನು ಬಿಡದೆ ನಾವು ಪಾಲಿಸಿಕೊಂಡು ಬರುವವರು. ಇವತ್ತು ಒಂದು ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಜಿಲ್ಲೆ ಹೇಳುವಾಗ ನಾವು ಖಂಡಿತ ಒಂದು ಯಕ್ಷಗಾನದ ಎಂಬುದನ್ನು ನಾವು ಉಲ್ಲೇಖ ಮಾಡ್ತೇವೆ. ಹೀಗೆ ಉಲ್ಲೇಖ ಮಾಡುವಾಗ ಒಮ್ಮೆ ನೋಡಲಿ, ಇಡೀ ನಮ್ಮ ತೆಂಕುತಿಟ್ಟು ಬಡದಿಟ್ಟನ್ನು ತೆಗೆದು ನೋಡಿದರೆ ಇವತ್ತು ಬಂಟರು ಕೊಟ್ಟಂಥ ಕೊಡುಗೆ ಯಕ್ಷಗಾನಕ್ಕೆ ಎಂತಹ ಬಹಳ ದೊಡ್ಡ ಒಂದು ಕೊಡುಗೆ ಎಂಬುದನ್ನು ನೋಡಿ. ನಾವೊಂದು ಕಲಾವಿದರಾಗಿ ಇರ್ಬೋದು. ಇವತ್ತು ಕಲಾವಿದರಾಗಿ ತೆಂಕುತಿಟ್ಟು ಬಡದಿಟ್ಟಲ್ಲಿ ಅದೆಷ್ಟು ನಮ್ಮ ಕಲಾವಿದರು, ನಮ್ಮ ಜನಾಂಗದವರು ಇವತ್ತು ವೇದಿಕೆಯಲ್ಲಿ ಮಿಂಚಿ ಹೋಗಿದ್ದಾರೆ. ಇವತ್ತು ಎಷ್ಟು ಜನ ಈಗ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ. ಅದಕ್ಕಿಂತ ಮುಖ್ಯವಾಗಿ ಸಂಘಟನೆಯಲ್ಲಿ ಇಡೀ ಯಕ್ಷಗಾನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗಟ್ಟಿಯಾಗಿ ಕಟ್ಟುವಲ್ಲಿ ಸಂಘಟಕರಾಗಿ ತೆಂಕುತಿಟ್ಟನ್ನು ತೆಗೆದು ನೋಡಿದರೆ ಅದು ಕಲ್ಲಾಡಿ ಕೊರಗ ಶೆಟ್ರು ಇರ್ಬೋದು, ಅವರ ಮಗ ವಿಠ್ಠಲ್ ಶೆಟ್ರು ಅವರು ಇರ್ಬೋದು, ಈಗ ನಮ್ಮ ಎದುರಿನಲ್ಲಿರುವಂಥ ದೇವಪ್ರಸಾದ್ ಶೆಟ್ರು ಅವರು ಇರ್ಬೋದು. ಈ ಮೂರು ತಲೆಮಾರಿನಲ್ಲಿ ಒಂದು ಇಡೀ ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಯಾವ ರೂಪವನ್ನು ಸಂಘಟನೆಯ ಮುಖಾಂತರ ಕೊಟ್ಟಿದ್ದಾರೆ ಎಂಬುದನ್ನು ನೋಡಿ. ಇವತ್ತು ತೆಂಕುತಿಟ್ಟಿನ ಸಂಘಟನೆಯಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟವರು ಯಾರು ಕೇಳಿದರೆ ಬಂಟರ ಜನಾಂಗ ಎಂಬುದನ್ನು ನಾವು ಮರೆಯಬಾರದು. ಅದೇ ರೀತಿ ಬಡವದಿಟ್ಟನ್ನು ತೆಗೆದು ನೋಡಿದರೆ ಅದು ಕಲಾವಿದರಾಗಿ ಅದೆಷ್ಟು ಜನ ಮಿಂಚಿದ್ದಾರೆ. ಸಂಘಟನೆಯನ್ನು ತೆಗೆದು ನೋಡಿದರೆ ಅದು ಸೋಮನಾಥ ಹೆಗ್ಡೆ ಅವರು ಇರ್ಬೋದು, ಅವರ ಮಗ ಕಿಶನ್ ಹೆಗ್ಡೆ ಅವರು ಇರ್ಬೋದು, ಕರುಣಾಕರ್ ಶೆಟ್ಟಿ ಅವರು ಇರ್ಬೋದು, ಧನಂಜಯ ಅವರು ಇರ್ಬೋದು. ಇಂಥ ಹಲವು ವ್ಯಕ್ತಿಗಳನ್ನು ನಾನು ಸಂಘಟನೆಯಲ್ಲಿ ಹೇಳ್ತಾ ಹೋಗ್ಬೋದು. ಅದೆಷ್ಟು ಮೇಳಗಳನ್ನು ಕಟ್ಟಿಕೊಂಡು, ಅದೆಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟುಕೊಂಡು ಇಡೀ ನಮ್ಮ ತೆಂಕುತಿಟ್ಟು ಬಡದಿಟ್ಟು ಕಲೆಯನ್ನು ನಮ್ಮ ಜಿಲ್ಲೆಯಲ್ಲಿ ಒಂದು ಇಷ್ಟು ವಿಶ್ವಮಟ್ಟದಲ್ಲಿ ಕೊಂಡೋಗಲಿಕ್ಕೆ ನಮ್ಮ ಬಂಟರ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಒಟ್ಟಿಗೆ ಶಾಸ್ತ್ರೀಯವಾದಂಥ ಬದುಕನ್ನು ತೆಗೆದು ನೋಡಿದರೂ ಯಾವ ಶಾಸ್ತ್ರೀಯ ನಮ್ಮ ದೇಶದ ನೃತ್ಯಗಳಿರಲಿ, ಯಾವ ಪಕ್ಕವಾದ್ಯಗಳಿರಲಿ ಅಥವಾ ಸಂಗೀತಗಳಿರಲಿ, ನಮ್ಮ ಜನಾಂಗ ಎಷ್ಟು ಸಾಧ್ಯ ಇದೆ ಅಷ್ಟು ಅದನ್ನೆಲ್ಲ ಕೊಡುಗೆಯನ್ನು ಕೊಡ್ತಾ ಬಂದವರು. ಇವತ್ತು ಸಿನಿಮಾ ರಂಗವನ್ನು ತೆಗೆದು ನೋಡಿದರೆ, ಇವತ್ತು ಪ್ರದರ್ಶನ ಕಲೆಯಲ್ಲಿ ತೆಗೆದು ನೋಡಿದರೆ ಅದೆಷ್ಟು ದಿಗ್ಗಜರು, ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಅದೆಷ್ಟು ದಿಗ್ಗಜರು ಇವತ್ತು ಸಾಂಸ್ಕೃತಿಕವಾದಂಥ ಬದುಕಿಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನೋಡಬೇಕು. ಈಗ ನಮ್ಮದೇ ಇರಲಿ, ಆಳ್ವಾಸ್ ನುಡಿಸಿರಲಿ, ಆಳ್ವಾಸ್ ವಿರಾಸತ್ತಿರಲಿ, ಇದೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ನಮ್ಮದೇ ಆದಂಥ ಕೊಡುಗೆಯನ್ನು ಸಾಂಸ್ಕೃತಿಕವಾದಂಥ ಬದುಕಿಗೆ, ಈ ಭಾಷೆಗೆ, ಈ ಮಣ್ಣಿಗೆ ಬಹಳಷ್ಟು ಕೊಡ್ತಾ ಬಂದಿದ್ದೇವೆ. ಇದೇ ರೀತಿ ಇವತ್ತು ನಮ್ಮ ಐಕಳ ಹರೀಶ್ ಶೆಟ್ಟಿ ಇರಲಿ,
ಅಥವಾ ಬೊಂಬಾಯಿ ಅಂತ ಮಹಾನಗರದಲ್ಲಿ ವಿಜಯ್ ಶೆಟ್ಟರ್ ಅಂತ ಒಂದು ವ್ಯಕ್ತಿ ಇರಬಹುದು. ಇಂಥ ಹಲವು ವ್ಯಕ್ತಿಗಳ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ಬೋದು. ಪ್ರತಿಯೊಬ್ಬರೂ ಈ ಜಿಲ್ಲೆಯಲ್ಲಿರ್ಬೋದು, ಈ ರಾಜ್ಯದಲ್ಲಿರ್ಬೋದು, ಇಡೀ ಒಂದು ವಿಶ್ವದಲ್ಲಿರ್ಬೋದು, ಎಲ್ಲಿ ನಮ್ಮ ಜನಾಂಗದವರಿದ್ದಾರೆ ಅಲ್ಲಿ ಎಲ್ಲರೂ ಸಾಂಸ್ಕೃತಿಕವಂತಹ ಬದುಕಿಗೆ ವಿಶೇಷವಾದಂತಹ ಒತ್ತನ್ನು ಕೊಟ್ಟುಕೊಂಡು ಇದ್ದವರು. ಇಂತಹ ಸಮಯದಲ್ಲಿ ವಿಶ್ವ ಬಂಟರ ಸಮ್ಮೇಳನವನ್ನು ಬಿಡುವಾಗ ನಾವು ಕ್ರೀಡೆಯನ್ನು ಮತ್ತು ಸಾಂಸ್ಕೃತಿಕವಾದ ಬದುಕನ್ನು ಬಿಟ್ಟು ನಮ್ಮ ಬದುಕೇ ಇಲ್ಲ. ನಮ್ಮಲ್ಲಿ ಕ್ರೀಡಾ ಮನೋಭಾವ ಇದೆ. ಆದ್ದರಿಂದಲೇ ಅಂಥ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದದ್ದರಿಂದಲೇ ನಾವು ಜೀವನದಲ್ಲಿ ಇಂಥ ಪ್ರಸಿದ್ಧಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಇವತ್ತು ಸಾಂಸ್ಕೃತಿಕವಾದಂಥ ಒಂದು ಸೌಂದರ್ಯ ಪ್ರಜ್ಞೆ ಇದ್ದದ್ದರಿಂದ ಇಡೀ ನಮ್ಮಲ್ಲಿರುವಂಥ ವಿಶಾಲವಾದಂಥ ಮನೋಧರ್ಮದಿಂದ ಮತ್ತು ಆ ಸಾಂಸ್ಕೃತಿಕವಾದಂಥ ಒಂದು ಕಣ್ಣು ನಮ್ಮೊಳಗೆ ಇದ್ದದ್ದರಿಂದ ನಮ್ಮ ಬದುಕೇ ಒಂದು ಬಹಳ ಚಂದದ ಒಂದು ಬದುಕು. ಆದ್ದರಿಂದ ಇವತ್ತು ಇದಕ್ಕೆ ಅರ್ಥಪೂರ್ಣವಾಗುವಾಗೆ ವಿಶ್ವ ಬಂಟರ ಸಮ್ಮೇಳನವನ್ನು ಮಾಡುವಾಗ ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಬದುಕಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಮಾಡಿದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಹಿಂದೆ ನಾನು ಖಂಡಿತ ಎಲ್ಲರೂ ಹೇಳುವ ಹಾಗೆ ನಾನೂ ಕೂಡ ಐಕಳ ಹರೀಶ್ ಶೆಟ್ಟರವರ ಒಂದು ಸಂಘಟನೆ, ಅವರ ಇಡೀ ಒಂದು ಒಟ್ಟು ಮಾಡುವಂತಹ ಚಾತುರ್ಯತೆ, ದಾನಿಗಳಿಂದ ದಾನವನ್ನು ಬೇಡಿಕೊಂಡು ನಮ್ಮ ಇಡೀ ಒಂದು ಸಮುದಾಯಕ್ಕೆ ಮತ್ತು ನಮ್ಮ ಇಡೀ ಸಮಾಜಕ್ಕೆ ಕೊಡುವಂಥ ಕೆಲಸ ಇದು ಬಹಳ ಮೆಚ್ಚುವ ಕೆಲಸ. ಇದರ ಹಿಂದೆ ಇದ್ದಂಥ ಎಲ್ಲರೂ, ಅದರಲ್ಲೂ ಇವತ್ತಿನ ಸಾಂಸ್ಕೃತಿಕ ವೈಭವದಲ್ಲಿ ಬಹಳ ಮುಖ್ಯವಾಗಿ ಬಂಟ್ವಾಳದ ನಮ್ಮ ಚಂದ್ರಶೇಖರ್ ಶೆಟ್ಟರವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟುಕೊಂಡು ಈ ಸಂಘಟನೆ ಮಾಡುವವರಿದ್ದಾರೆ. ಎಲ್ಲರಿಗೂ ನಾನು ಕೈ ಮುಗಿದುಕೊಂಡು ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿ ಅಂತ ಹೇಳಿಕೊಂಡು, ನಮಗೆ ನಮ್ಮ ಜನಾಂಗಕ್ಕೆ ಯಾವಾಗಲೂ ಆ ದೈವದೇವರುಗಳ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಇದೇ ನಮ್ಮ ಮನೋಧರ್ಮ ನಮ್ಮ ವಿಶ್ವದಲ್ಲಿ ಸೂರ್ಯಚಂದ್ರ ಇರುವಷ್ಟು ಕಾಲ ನಮ್ಮ ಬದುಕಿನಲ್ಲಿ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ವಂದನೆಗಳು. ವಿಶ್ವ ಬಂಟರ ಸಮ್ಮೇಳನದ 2ನೇ ದಿನ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವ. ಈ ಶುಭಾರಂಭದ ಕಾರ್ಯಕ್ರಮಕ್ಕೆ ಧನ್ಯವಾದದ ಚುಕ್ಕೆಯನ್ನು ನೀಡುವುದಕ್ಕೆ ನಮ್ಮ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ನಮ್ಮೆದು. ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯ ಈ ಒಂದು ವೇದಿಕೆയുടെ ಜಾಗತಿಕ ಬಂಟರ ಸಂಘದ ಪ್ರಮುಖವಾದ ಕಾರ್ಯಕ್ರಮ ವಿಶ್ವ ಬಂಟರ ಸಮ್ಮೇಳನದ 2ನೇ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಉದ್ದೀಪನ ಮಾಡ್ತದೆ. ಒಂದು ಎಡ್ಡೆ ಸಂದೇಶನು ನಮ್ಮ ಮಾತಾ ಇಡೀ ಸಮಾಜಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಮೂಡಬಿದ್ರೆ ಆಳ್ವಾಸ್ ಸಂಸ್ಥೆಯ ಪ್ರಮುಖರಾದ ಮೋಹನ್ ಆಳ್ವರಿಗೆ ಸೇರಿದ ಮಾತ್ರ ಬಂಧುಗಳ ಪರವಾದ ಸಂಘಟಕ ಪರವಾದ ವಿಶೇಷವಾದ ಸೊಲ್ಮೇಲೆ ಗೌರವಾನ್ವಿತರೆ, ನಮ್ಮ ಮಹಾದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಮಾತಾ ಕಾರ್ಯಕ್ರಮಗಳ ನಂಗೆ ಪ್ರೇರಣಾ ಶಕ್ತಿ ಇನ್ನಿತ ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಿತ್ತ ಚಾವಡಿ ಉಪಸ್ಥಿತರು ಅರೆಗಳ ಸೇರಿದ ಮಾತಾ ಬಂಧುಗಳ ಪರವಾದ ಸಂಘಟಕರ ಪರವಾದ ಸೊಲ್ಮೇಲೆ ನಮ್ಮ ಇನ್ನಿತ ಕಾರ್ಯಕ್ರಮದ ಗುರ್ಕಾರ್ಮೇನ ವಹಿಸನ್ನಾರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರ್ಕಾರು ಕೋಡಲ ದಿನೊಟ್ಟು ಕ್ರೀಡಾ ಸಂಗಮ ಬಂದು ಸರಿಸುಮಾರು 30,000 ಮಿತ್ತು ಜನತೆಯನ್ನು ಒಟ್ಟು ಮಾಡ್ತಾರೆ. ಒಂದು ಮಲ್ಲ ಶಕ್ತಿ ಅದು ನಮ್ಮೊಟ್ಟುತ್ತದೆ. ಈ ಕಾರ್ಯಕ್ರಮದ ಗುರುಕಾರ್ಮಿಕ ವಹಿಸಿದ ಐಕಳ ಹರೀಶ್ ಶೆಟ್ಟರ್ ಅಂಚನೆ ಚಂದ್ರಿಕಾ ಹರೀಶ್ ಶೆಟ್ಟರಿಗೆ ಸೇರಿದ ಮಾತಾ ಬಂಧುಗಳ ಪರವಾದ ವಿಶೇಷವಾಗಿ ನಾವು ಸೊಲ್ಮೇಲೆ ಗೌರವಾನ್ವಿತರೆ, ನಮ್ಮೊಟ್ಟಿಗೂ ನನ್ನವರು ಭಿನ್ನರಾಗುತ್ತೇವೆ. ಸುಚರಿತಾ ಶೆಟ್ಟರು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಗುರ್ಕಾರ್ಲು ಅಂದು ನಂಗೆ 2 ದಿನ ಸರಿ 30,000 ಅಲೆನ ಕೊರದು ನಂಗೆ ಬಾಜಲನು ತಣಿಸಾಯಿರ ಕಾರಣಕರ್ತರಾಯಿನ ಸುಚರಿತಾ ಶೆಟ್ಟರಿಗಳ ಈ ಸಂದರ್ಭ ಸ್ವಲ್ಪ ಸಂದವನ್ನುಳ್ಳ ಅದು ಪುನಃ ಅಶೋಕ್ ಶೆಟ್ಟರು ನಮ್ಮ ಒಕ್ಕೂಟದ ದಾನಿಲಾಂಡು ಅರೆಗಳ ಈ ಸಂದರ್ಭ ಸ್ವಲ್ಪ ಸಂದಾದು ಪುರುಷೋತ್ತಮ ಪಿ ಶೆಟ್ಟರು ನಮ್ಮ ಮಾತ್ರ ಕಾರ್ಯಕ್ರಮಗಳ ಪ್ರೇರಣಾ ಶಕ್ತಿ ಅದು ನಮ್ಮಟ್ಟು ಉಡುಪಿ ಬಂಟರ ಸಂಘದ ಗುರ್ಕಾರ್ಲಾಂಡು ಅರೆಗಳ ಈ ಸಂದರ್ಭ ಸ್ವಲ್ಪ ಸಂದಾದು ನಮ್ಮಟ್ಟು ಮನೋರಿ ನಮ್ಮ ಒಕ್ಕೂಟದ ದಾನಿಯಾದ ಪಂಜುರ್ಲಿ ಸಮೂಹ ಹೋಟೆಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ರಾಜೇಂದ್ರ ಶೆಟ್ಟರು ನಮ್ಮ ಟೂಲರು ಅರೆಗಳ ಈ ಸಂದರ್ಭ ಸ್ವಲ್ಪ ತಂದಾದ ನಮ್ಮ ಆತ್ಮೀಯರು
ಮತ್ತಾರು ರತ್ನಾಕರ ಹೆಗಡೆಯವರು ನಮ್ಮ ತಿಳಿದರೆ ಅರೆಗ್ಲ ಈ ಸಂದರ್ಭದಲ್ಲಿ ಸಲ್ಮ ಸಂದಾದು ನಮ್ಮ ಮಾತ ಪದಾಧಿಕಾರಿಗಳು ಒತ್ತು ಗುರುಕರಾದ ಉಪ್ಪನ ಕರೀದ ವಿಶ್ವನಾಥ ಶೆಟ್ರು ಪಣೋದ ಗುರುಕರಾಯಿನ ಉಳ್ತೂರು ಮೋಹನ್ದಾಸ್ ಶೆಟ್ರು ಮೋಹನ್ ರೈಲು ನಮ್ಮ ಸಾಂಸ್ಕೃತಿಕ ವೈಭವದ ಸಂಚಾಲಕರನ್ನ ಚಂದ್ರರಾಜ್ ಶೆಟ್ರು ಮಾತ ಈ ಸಂದರ್ಭದಲ್ಲಿ ಉಪ್ಪನ ಪದಾಧಿಕಾರಿಗಳ ಚಲನ ಸಂದಾದು ನಮ್ಮೊಟ್ಟಿಗೂ ಮಸ್ತ್ ಜನ ಚಲನಚಿತ್ರ ನಟ ನಟಿಯರು ಇತ್ತನೆ ಮತ್ತು ಕುಲ್ಲಿದ್ದಾರೆ ಅಗಲಗಳ ಈ ಸಂದರ್ಭಗಳು ವಿಶ್ವ ಬಂಟರ ಸಮ್ಮೇಳನ ಸಮಿತಿಯ ಪರವಾಗಿ ಚಲನ ಸಂದಾದು ಸೇರಿದಿನ ಮಾತ ಬಂಧುಗಳಿಗೆ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ಮಾತರಗಳ ಸೊನ್ನೆ ಸಂದಾದು ಈ ಕಾಂಡೆಡ್ದು ಬಯ್ಯಮುಟ್ಟ ನಡಪಿನ ಸಾಂಸ್ಕೃತಿಕ ಸ್ಪರ್ಧೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳ ಕಾಡದ ಕ್ರೀಡಾ ಕಾರ್ಯಕ್ರಮಗಳು ಎಂಟು ಯಶಸ್ಸು ಮಾಡ್ಕೊರಿಯಾರೆ ಅಂಜನೆ ಇನ್ನಿತ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಡ್ಕೊಂಡು ಭಿನ್ನಪ ಮಾಡ್ತಾರೆ ಈಗ ಮಾತಾಡ ನಾನು ಸಲ್ಮೆ ನಮ್ಮೊಟ್ಟಿಗೂ ಮಾಜಿ ಶಾಸಕರು ಗೌರವಾನ್ವಿತರು ಹಿರಿಯರೇನ ಬಸ್ಸರು ಅಪ್ಪಣ್ಣೆಡ್ಡರು ಅರೆಗಳ ಮಾತರೆಲ್ಲ ಕೈ ತಾಟಿ ಬರ್ತದೆ ಅರೇನ ವಿಶೇಷವೇನ ಅಭಿನಂದನೆ ಕೊರದು ಪ್ರೀತಿಪೂರ್ವಕವಾದ ಅರೇನು ಸ್ವಾಗತ ಮಾಡೋದಿಲ್ಲ. ಹಿರಿಯರು ನಮ್ಮೆಲ್ಲ ಹೆಮ್ಮೆಯ ಮಾಜಿ ಶಾಸಕರು ಅಪ್ಪಣ್ಣ ಹೆಗ್ಡೆಯವರು ಜೊತೆಯಾಗಿದ್ದಾರೆ. ನಮ್ಮ ಇಳಿ ವಯಸ್ಸಿನಲ್ಲೂ ಈ ಸಮಾಜ ಸೇವೆಯ ಕೂಡಿತ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಪ್ರೇರಣೆ ಆಗ್ತದೆ ಅಂತ ಹೇಳಿ ಒಂದು ದೊಡ್ಡ ಚಪ್ಪಾಳೆ ಬೇಕು. ಅಪ್ಪಣ್ಣ ಹೆಗ್ಡೆಯವರು ಶಾಸಕರಾಗಿ ಈ ರಾಜ್ಯದ ಜನಪ್ರತಿನಿಧಿಯಾಗಿ ಶೋಭಿಸಿದಂತಹ ನಾಯಕ, ತನ್ನ ಊರಿನ ಏಳಿಗೆಗೆ ನಾಡಿನ ಬೆಳವಣಿಗೆಗೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಂತಹ ಅಪ್ಪಣ್ಣ ಹೆಗ್ಡೆಯವರಿಗೆ ಈ ವೇದಿಕೆಯಲ್ಲಿ ಗೌರವ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಮಾಜಿ ಶಾಸಕರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಗೌರವ ಸನ್ಮಾನ. ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಸಭಾ ಕಾರ್ಯಕ್ರಮ ಸದ್ಯಕ್ಕೆ ಮುಗಿಯುತ್ತದೆ. ಮತ್ತೆ ಊಟ, ರಾತ್ರಿಯ ಊಟವನ್ನ ಪ್ರೀತಿ ಭೋಜನ ಸ್ವೀಕರಿಸಿ ಹೋಗಬೇಕು ಅಂತೇಳಿ ಅಧ್ಯಕ್ಷರು ಐಕಲ್ ಹರೀಶ್ ಶೆಟ್ಟಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ವಿನಂತಿಸ್ತಾ ಹೀಗೆ ವೇದಿಕೆಯಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಗೌರವವನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಮಾನಸಿ ಸುಧೀರ್ ಇವರ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ಸೇರಿರುವ ತಮ್ಮೆಲ್ಲರ ಮುಂದಿಡುವಂತಹ ಸಮಯ. ನಮ್ಮೊಂದಿಗೆ ಕವಿತಾ ಪಕಳ ಅವರ ಪರಿಚಯವನ್ನ ಸೇರಿರುವಂತಹ ಎಲ್ಲ ಬಂಟ ಬಂಧುಗಳ ಮುಂದೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ನಗರಿ ರಜತ ಪೀಠದ ಉಡುಪಿಯ ಪ್ರತಿಭಾನ್ವಿತ ಕಲಾ ಕುಸುಮ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ವಿಮರ್ಶಕ ಮುರಳೀಧರ ಉಪಾಧ್ಯಾಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮನೆ ಮಾತಾದ ನಿವೃತ್ತ ಶಿಕ್ಷಕಿ ಶಾರದಾ ಉಪಾಧ್ಯಾಯ ದಂಪತಿಗಳ ಪುತ್ರಿ, ಪ್ರತಿಭಾನ್ವಿತ ಕಲಾವಿದ ಸುಧೀರ್ ರಾವ್ರ ಮನದೊಡತಿ. ಕನ್ನಡ ಕವನಗಳ ವಿಶೇಷ ರೀತಿಯ ಅಭಿನಯ ಪ್ರಸ್ತುತಿಗಳಿಂದ ಯೂಟ್ಯೂಬ್ ಮೂಲಕ ಅಭಿನಯ ಚತುರು, ನೃತ್ಯವನ್ನೇ ತನ್ನ ಉಸಿರಾಗಿಸಿಕೊಂಡು ಪ್ರಸಿದ್ಧ ಕಲಾ ಸಂಸ್ಥೆ ನೃತ್ಯ ನಿಕೇತನ ಕೊಡವೂರನ್ನು ಮುನ್ನಡೆಸುತ್ತಿರುವ ನೃತ್ಯ ವಿದುಷಿ, ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ, ಚಲನಚಿತ್ರ ಹೀಗೆ ಹಲವಾರು ಲಲಿತ ರಂಗಗಳಲ್ಲಿ ಮನೆ ಮಾತಾದ ಪ್ರತಿಭಾ ಸಂಪನ್ನೆ. ಕಾಣಲಿರುವ 10 ಹಲವಾರು ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸುತ್ತಿರುವ ಸಿನಿ ಕಲಾವಿದೆ. ಕಾಂತಾರ ಚಲನಚಿತ್ರದ ಕಮಲಕ್ಕನಾಗಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫಿಮೇಲ್ ವಿಭಾಗದಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ 2023 ತನ್ನ ಮುಡಿಗೇರಿಸಿಕೊಂಡ ಖ್ಯಾತ ಚಲನಚಿತ್ರ ಕಲಾವಿದೆ. ನಿಮ್ಮೆಲ್ಲರ ಅಭಿಮಾನಪೂರ್ವಕವಾದ ಚಪ್ಪಾಳೆಯೊಂದಿಗೆ ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆಯ ಪೀಠಕ್ಕೆ ಅಭಿಮಾನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸುಪುತ್ರಿ ಇವರ ಒಂದು ಪರಿಚಯವನ್ನ ಸೇರಿದಂತೆ ಎಲ್ಲರ ಮುಂದೆ ಇಡುವಂತಹ ಸಂದರ್ಭ ಕವಿತಾ ಪಕಳ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. 13 ವರ್ಷಗಳಿಂದ ತನ್ನನ್ನು ಸಾಂಸ್ಕೃತಿಕ ಲೋಕದಲ್ಲಿ ತೊಡಗಿಸಿಕೊಂಡಿರುವ ಇವರು ಭಕ್ತಿ ಪ್ರಧಾನವಾದ ಅದರಲ್ಲೂ ದೇವಿಯ
ಪಾತ್ರಕ್ಕೆ ಜೀವ ತುಂಬಿದವರು. ದೇವಿ, ಮಹಾದೇವಿ, ಬೊಂಬೆ ಆಟವಯ್ಯ, ಮನಸ್ಸಲ್ಲೇ ನೀನೆ, ಒಲವಿನ ನಿಲ್ದಾಣ, ಲಕ್ಷ್ಮೀನಾರಾಯಣ ಮುಂತಾದ ಅನೇಕ ಧಾರಾವಾಹಿಗಳಲ್ಲಿ ಜೀವ ತುಂಬಿದ್ದಾರೆ. ನೃತ್ಯ ರಂಗದಲ್ಲಿ ಅದರಲ್ಲೂ ಕಥಕ್ನಲ್ಲಿ ವಿದ್ವತ್ತನ್ನು ಪೂರೈಸಿದ ಇವರು ದೇಶದ ವಿವಿಧ ನೃತ್ಯ ಪ್ರಕಾರಗಳಲ್ಲಿ ತನ್ನ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. ಸುಮಾರು 300ಕ್ಕಿಂತಲೂ ಅಧಿಕ ಪ್ರದರ್ಶನಗಳನ್ನು ದೇಶದ ವಿವಿಧ ಕಡೆಗಳಲ್ಲಿ ನೀಡಿದ ಅನುಭವಿ. ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆ ಪೀಠಕ್ಕೆ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಯುವ ಕಲಾವಿದರು ದಿಲೀಪ್ ಶೆಟ್ಟಿ ತಾವೆಲ್ಲರೂ ಸೀರಿಯಲ್ನಲ್ಲಿ ನೋಡಿದಂತ ಚಿರಪರಿಚಿತವಾಗಿರುವಂತ ಮುಖ. ಇವರ ಪರಿಚಯವನ್ನ ಸೇರಿರುವಂತ ಎಲ್ಲರ ಮುಂದೆ ಇಡ್ತಾ ಇದ್ದಾರೆ ಕವಿತಾ ಪಕಳ. ದಿಲೀಪ್ ಶೆಟ್ಟಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ದುಬೈಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ ರೂಪದರ್ಶಿಯಾಗಿ ತನ್ನ ಪ್ರವೃತ್ತಿಯನ್ನು ಮುಂದುವರಿಸಿದವರು. ಸ್ವದೇಶಕ್ಕೆ ಮರಳಿದ ನಂತರ ವಿದ್ಯೆ ವಿನಾಯಕ ಎಂಬ ಕನ್ನಡ ಧಾರಾವಾಹಿಯ ಮೂಲಕ ನಟಿಸಿದ ಇವರು ನಂತರ ತಮಿಳು ಧಾರಾವಾಹಿಯಲ್ಲಿ ತನ್ನ ನಟನಾ ಚಾತುರ್ಯವನ್ನು ತೊಡಗಿಸಿಕೊಂಡು ಕನ್ನಡದ ರಾಬರ್ಟ್ ಚಲನಚಿತ್ರದಲ್ಲಿ ನಟಿಸಿದ ಅನುಭವಿ. ಕನ್ನಡದ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ನೀನಾದೇನಾ ಧಾರಾವಾಹಿಯ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಪ್ರತಿಭಾವಂತರು ಇವರು. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳಿಯೊಂದಿಗೆ ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆಯ ಗದ್ದುಗೆಗೆ ಪ್ರೀತಿಪೂರ್ವಕವಾದ ಸ್ವಾಗತ. ದಿಲೀಪ್ ಶೆಟ್ಟಿ ಅವರು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೂವರು ತೀರ್ಪುಗಾರರು ಕೂಡ ತೀರ್ಪುಗಾರಿಕೆಯ ಉನ್ನತ ಪೀಠವನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇರ್ದಿನ ಅಂಚೆತನ ಮಾತಾಡಲು 3 ಜನಕ್ಕೊಂದು ಜೋರೈನ ಅಂಚೆತನ ಕೈತ ಒಂದು ಬೆಲ್ಲನ ನಾವು ಕೊಡ್ತೇವೆ. ಅದು 2 ನಿಮಿಷದ ಅವಧಿ. ಅಂದ್ರೆ ಈ 2 ನಿಮಿಷದಲ್ಲಿ ತಾವು ರಂಗ ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಸಮಯವನ್ನು ವಿನಿಯೋಗಿಸಬಹುದು. ಉಂತವಡಪಡು 2+6 ಒಟ್ಟು 2 ನಿಮಿಷದ ಅವಕಾಶ ಪ್ರತಿ ತಂಡಗೆ ಮಾತಾಡಲೊಂದಿನ ಗಮನಿಸೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ವೇದಿಕೆ ಬರ್ಪೇನ ಅಂಚೆತನ ಪ್ರತಿ ತಂಡದ ಗಮನಗೆ ವೇದಿಕೆದ ರೈಟ್ ಸೈಡ್ ಬತ್ತದು ಲೆಫ್ಟ್ ಸೈಡ್ ಎಕ್ಸಿಟ್ ಆವಡು ನಿಕಲ ಊಲ ಮಲ್ಲ ಪರಿಕರತ್ತನ ನಮ್ಮೊಟ್ಟಿಗೆ ವೇದಿಕೆ ಹಿನ್ನೆಲೆ ಸಹಕಾರ ಮಲ್ಪುನ ಅಂಚಿತ್ತಿನ ತಂಡ ಉಂಡು. ಏರ್ಲ ವೇದಿಕೆದ ಲೆಫ್ಟ್ ಸಾಂಸ್ಕೃತಿಕ ವೈಭವ ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು ಚಂದ್ರಶೆಟ್ಟಿ ರಂಗೋಲಿ ಇವರ ಸಂಚಾಲಕತ್ವದಲ್ಲಿ ಹಾಗೆ ಖ್ಯಾತ ಸಂಘಟಕ ಕರ್ನೂರು ಮೋಹನ್ ರೈ ಇವರ ಸಹ ಸಂಚಾಲಕತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ರೂಪುರೇಷೆಗೊಂಡಿದ್ದು ಮೊದಲೇ ತಂಡವನ್ನ ಈಗ ವೇದಿಕೆಗೆ ನಾವು ಆತ್ಮೀಯವಾಗಿ ಬರಮಾಡಿಕೊಳ್ಳುವಂತ ಸಂದರ್ಭ. ವೇದಿಕೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ವಾಗ್ಮಿಗಳು ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಯಶ್ಪಾಲ್ ಸುವರ್ಣ ತಮ್ಮ ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಜೋರಾದ ಕೈಚಪ್ಪಾಳಿಯೊಂದಿಗೆ ಈ ಸಂಭ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಶಾಲಿನ ಗೌರವದೊಂದಿಗೆ ವೀಣಾ ಶೆಟ್ಟಿ ಕಟ್ಪಾಡಿಯವರು ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು. ಈ ಕಡೆ ಹರೀಶ್ ಶೆಟ್ಟಿ ಅವರು ಶಾಲು ಹಾಕಿ ಗೌರವವನ್ನು ಸಲ್ಲಿಸಬೇಕು. ಚಂದ್ರಿಕಾ ಹರೀಶ್ ಶೆಟ್ಟಿ ಅವರು ಹಾರಾರ್ಪಣೆಯ ಗೌರವದೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಜಾಗತಿಕ ಬಂಟರ ಸಂಘಗಳ ಉಪಾಧ್ಯಕ್ಷರಾಗಿರುವಂತಹ ಕರ್ನೂರು ವಿಶ್ವನಾಥ್ ಶೆಟ್ಟಿ ಅವರು ಕೂಡ ಜೊತೆಯಾಗಬೇಕಾಗಿ ವಿನಂತಿಸ್ತಾ ಉಳುತ್ತೂರು ಮೋಹನ್ ದಾಸ್ ಶೆಟ್ಟಿ ಅವರಿದ್ದಾರೆ. ಕರ್ನೂರು ಮೋಹನ್ ರೈ ಅವರೆಲ್ಲರನ್ನ ಗೌರವಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ವಿಶ್ವ ಬಂಟರ ಸಂಘ ಇವತ್ತು ಮಾಡ್ತಾ ಇದೆ ಸನ್ಮಾನ್ಯ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಕಳೆದ ಬಾರಿನೂ ನಾವು ಕಾರ್ಯಕ್ರಮ ಮಾಡಿದ್ವಿ, ಆದರೆ ಒಳಾಂಗಣದಲ್ಲಿ ಮಾಡಿದ್ವಿ. ಈ ಬಾರಿ ಇಷ್ಟೊಂದು ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿನ ಎಲ್ಲ ಬಂಟ ಸಮುದಾಯದ ಪ್ರಮುಖರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತಿದೆ. ಅದು ಉಡುಪಿಯಲ್ಲಿ ಮಾಡಲಾಗ್ತಿದೆ. ಅದಕ್ಕೆ ವಿಶ್ವ ಬಂಟರ ಈ ಒಂದು ಫೆಡರೇಷನ್ಗೆ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಗೂ ಇಂಥ ಅದ್ಭುತವಾದ ಸಾಂಸ್ಕೃತಿಕ ಚಟುವಟಿಕೆಯನ್ನು ನೋಡುವಂಥ ಅವಕಾಶವನ್ನು ನೀವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದೀರಿ. ನನ್ನ ಜೊತೆ ಹೊಸದಾಗಿ ಆಯ್ಕೆಯಾಗಿರುವಂಥ ಗುರುಮೆ ಸುರೇಶ್ ಶೆಟ್ಟಿ ಇದ್ದಾರೆ. ನನ್ನ ಜೊತೆ ಹೊಸದಾಗಿ ಆಯ್ಕೆಯಾಗಿರುವಂಥ ಗುರುರಾಜ್ ಅವರಿದ್ದಾರೆ. ನಮ್ಮ ಜೊತೆ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಮತ್ತು ಈ ಬಂಟ ಸಮಾಜದ ಎಲ್ಲ ಬಂಧುಗಳು ಕೂಡ ನೀವಿದ್ದೀರಿ.
ಊರಿನಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗೋದಾದರೆ ಕೂಡ ಅದರಲ್ಲಿ ಬಂಟ ಸಮುದಾಯ ಇದೆ ಅಂದರೆ ಅದು ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ನೀವೆಲ್ಲರೂ ಸಾಕ್ಷಿ ಇದ್ದೀರಿ. ನಮ್ಮೂರಿನ ಭೂತಸ್ಥಾನ ಇರ್ಬೋದು, ನಮ್ಮ ಕುಟುಂಬದ ಭೂತಸ್ಥಾನ ಇರ್ಬೋದು, ನಮ್ಮೂರಿನ ನಾಗ ಇರ್ಬೋದು, ನಮ್ಮೂರಿನ ದೇವಸ್ಥಾನ ಇರ್ಬೋದು, ನಮ್ಮೂರಿನ ಗರಡಿ ಇರ್ಬೋದು. ನೆಟ್ಟು ಒವ್ವೇ ಎಡ್ಡ ಕೆಲಸ ಆಪುಂಡು ಅಲ್ಲಿ ಒವ್ವೇ ಕಾರ್ಯಕ್ರಮ ಆಪುಂಡು ಬಂಡ ಐಟ್ ಬಂಟ ಸಮುದಾಯ ನೇತೃತ್ವದ ತೊಂಡ ಅವು ಅಚ್ಚುಕಟ್ಟಾದ ಆಪುಂಡು ಅನ್ಬಿಡಗೆ ನಮ್ಮೂರಿನ ಮಸ್ತ್ ಸಾಕ್ಷಿಲು ನಂಗೆ ತಿಕ್ಕುವ ಅಂಥ ಒಂದು ಸಮಾಜದ ನೇತೃತ್ವವನ್ನು ಅದು ಧಾರ್ಮಿಕತೆಯಲ್ಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ನೇತೃತ್ವವನ್ನು ವಹಿಸುವಂಥ ಒಂದು ಗಟ್ಟಿ ಸಮುದಾಯ ಅದು ಬಂಟ ಸಮುದಾಯ. ಬಂಟ ಸಮುದಾಯದಲ್ಲಿ ಕಲಾವಿದರಿದ್ದಾರೆ, ನಾವು ನೆನ್ಪು ಮಾಡ್ಕೋಬೇಕು. ಹಿಂದೆ ವಿಶ್ವ ಕನ್ನಡ ಸಮ್ಮೇಳನದ ಆದಾಗ ಬೆಳಗಾಂಗೆ ಐಶ್ವರ್ಯ ರೈ ಬಂದಿದ್ದರು. ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಸುನಿಲ್ ಶೆಟ್ಟಿ, ರಿಷಬ್ ಶೆಟ್ಟಿ, ಅನುಷ್ಕಾ ಇಂಥ ಹಲವಾರು ಕಲಾವಿದರನ್ನು ಕೊಟ್ಟಂಥ ಸಮಾಜ ಅದು ಬಂಟ ಸಮುದಾಯ. ಶೈಕ್ಷಣಿಕವಾಗಿ ಇವತ್ತು ಕೆ ಎಸ್ ಹೆಗಡೆ, ಆರ್.ಎನ್. ಶೆಟ್ಟಿ ಇಂಥ ಒಂದು ಮೋಹನ್ ಆಳ್ವಾ ಮೂಡಬಿದ್ರಿ ಬಂದು ಹೋದ್ರೆ ಈಗಷ್ಟೇ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ಮಾಡಿದಂಥ ಸಮುದಾಯ ಅದು ಬಂಟ ಸಮುದಾಯ. ದೇವಿ ಪ್ರಸಾದ್ ಶೆಟ್ಟಿ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಹೃದಯ ತಜ್ಞ ಮತ್ತು ನಾರಾಯಣ ಹೃದಯವಲ್ಲವನ್ನ ಹಲವಾರು ಸಾವಿರಾರು ಬಡವರಿಗೆ ಕೂಡ ಆಪರೇಷನನ್ನು ಮಾಡಿ ಜೀವವನ್ನು ಉಳಿಸಿದಂಥ ಒಬ್ಬ ವ್ಯಕ್ತಿ ಈ ಬಂಟ ಸಮುದಾಯದವರು. ಇಂಥ ಹಲವಾರು ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವಂಥ ಬಂಟ ಸಮುದಾಯ ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಆಚಾರವನ್ನು, ನಮ್ಮ ದೇಶದ ವಿಚಾರವನ್ನು ಎಲ್ಲೇ ಇರಲಿ, ಅದು ಮುಂಬೈನಲ್ಲಿರಲಿ, ಅದು ಪೂನಾದಲ್ಲಿರಲಿ, ಅದು ಮಿಡ್ಲ್ ಈಸ್ಟ್ ದೇಶದಲ್ಲಿರಲಿ, ಅಥವಾ ಅದು ಬೆಂಗಳೂರಲ್ಲಿರಲಿ, ಇಲ್ಲಿಂದ ಯಾವ್ಯಾವ ಜಾಗಕ್ಕೆ ಬೇರೆ ಬೇರೆ ಕಾರಣಕ್ಕೆ ಬಂಟ ಸಮುದಾಯ ಮತ್ತು ಬೇರೆ ಎಲ್ಲ ಸಮುದಾಯಗಳು ಹೋಗಿದ್ದಾವೆ. ಅದು ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ ಇರ್ಬೋದು. ಇದೆಲ್ಲದಕ್ಕೆ ಹೋದಲ್ಲಿ ಕೂಡ ಆ ಜಾಗದಲ್ಲಿ ಕೂಡ ನಮಗೆ ಹೆಮ್ಮೆ ತರುವಂಥದ್ದು, ಮುಂಬೈಗೆ ಹೋದರೆ ಅಲ್ಲಿ ನೀವು ಅದರ ನೇತೃತ್ವವನ್ನು ವಹಿಸಿದ್ದೀರಿ, ಪೂಣಕ್ಕೆ ಹೋದರೆ ಅಲ್ಲಿ ಸಮುದಾಯದ ನೇತೃತ್ವವನ್ನು ವಹಿಸಿದ್ದೀರಿ, ಸಮಾಜದ ನೇತೃತ್ವವನ್ನು ವಹಿಸಿದ್ದೀರಿ. ಗೋಪಾಲ್ ಶೆಟ್ಟಿ ಅಂತವರು ಮುಂಬೈನಲ್ಲಿ ಹೋಗಿ ಒಬ್ಬ MP ಆಗ್ಬೋದು ಅನ್ನೋದನ್ನು ಕೂಡ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಆ ರೀತಿಯ ಒಂದು ನೇತೃತ್ವವನ್ನು ವಹಿಸುವಂಥ ಸಮುದಾಯದ ಮಧ್ಯೆ ನಾವು ಕೂತಿದ್ದೀವಿ. ನಮಗೆ ತುಂಬ ಆನಂದ ಆಗಿದೆ ನಿಮ್ಮ ಸಮುದಾಯವನ್ನು ಕಂಡು. ಸಮಾಜಕ್ಕೆ ಹಲವಾರು ರೀತಿಯ ಕೊಡುಗೆ ಇದೆ. ದೇಶದ ರಕ್ಷಣೆ ಸಲುವಾಗಿ, ದೇಶದ ಅಭಿವೃದ್ಧಿ ಸಲುವಾಗಿ, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು, ಒಳ್ಳೆಯ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಸಲುವಾಗಿ ಈ ಸಮುದಾಯ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗೆ ಅಭಿಮಾನ ಇದೆ, ಖುಷಿಯಾಗುತ್ತೆ. ಸಮುದಾಯವನ್ನು ನೋಡಿ ಒಂದು ಶಿಕ್ಷಿತವಾಗಿರುವಂಥ ಸಮುದಾಯ ಅದು ಬಂಟ ಸಮುದಾಯ, ಸುಸಂಸ್ಕೃತವಾದಂಥ ಸಮುದಾಯ ಅದು ಬಂಟ ಸಮುದಾಯ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಖ್ಯವಾಗಿ ಜಾಗತಿಕ ಬಂಟರ ಒಕ್ಕೂಟಗಳ ಒಂದು ಈ ಸಂಘಗಳ ಒಕ್ಕೂಟ ಏನಿವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀರಿ, ನಿಜವಾಗ್ಲೂ ಆನಂದ ಆಗಿದೆ. ನಿನ್ನೆ ಆಟೋಟ ಚಟುವಟಿಕೆ ಆಗಿದೆ. ಐಕಳ ಮಲಿದಂಥ ಐಕಳ ಹರೀಶ್ ರೈ ಅವರ ನೇತೃತ್ವದಲ್ಲಿ ಇವತ್ತು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಹೊಸ ರೀತಿಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಏನು ಪದಾಧಿಕಾರಿ ಬಂಧುಗಳಿದ್ದಾರೆ ಎಲ್ಲರೂ ಸೇರಿ ಮಾಡಿದ್ದೀರಾ, ಎಂಜಾಯ್ ಮಾಡ್ತೀವಿ. ನನಗೆ ಅನಿಸುತ್ತೆ ಇಲ್ಲಿ ಯಾರು ನಾವು ಬಂದಿದ್ದೀವಿ, ನಾವು ಬರುವಾಗ ಹೇಳ್ತಾ ಬಂದೆ, ಈ ಕಾರ್ಯಕ್ರಮಕ್ಕೆ ಬರುವವರೆಲ್ಲ ಮಿಡಲ್ ಏಜ್ ಅವರು ಅಂಥೇಳಿ. ಇಂಥ ಎಲ್ಲ ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ಸಂಸ್ಕೃತಿ, ನಮ್ಮ ಬಂಟ ಸಮುದಾಯದ ಸಂಸ್ಕೃತಿ ಜನಕ್ಕೆ, ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು ಅಂತಂದರೆ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬೇಕು, ಮಕ್ಕಳು ಕೂಡ ಬರುವಂತಾಗಬೇಕು. ಈ ಒಂದು ವಿಚಾರವನ್ನು ಮುಂದಿನ ಜನ್ರೇಷನ್ಗೆ ಅವರು ಹಸ್ತಾಂತರ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ನನಗೆ ಎಂಗೆ ಭಾರಿ ಖುಷಿ ಅವನ ಮಂಡ ಬಂಟ ಸಮುದಾಯ ಒಲೆ ಪಾಡು ಅಟ್ಲೆ ಕನ್ನಡ ಬರಂದುಪ್ಪು ಅಂಡ ತುಳು ಬರ್ಪುಡು ಐಕಾದು ಮಾಂತ ಊರುಟ್ಲ ತುಳು ಪಾತಿರ್ ನಕ್ಲು ನಂಗೆ ತಿಕ್ವೇರು ಬಂಡ ಅಲ್ಲಿ ಬಂಟ ಸಮುದಾಯ ಉಳ್ಳೇರು ಆ ಪಣಪಣವು ಅರ್ಥ ಐಕಾದು ನಿಕ್ಲೆ ಪೂರೇನ ಅಭಿನಂದನೆಯನ್ನು ಸಲ್ಲಿಸದೆ, ನಿಕ್ಲೆ ಪೂರ ವಂದ್ಸದೇನ ಪಾತರು ಅಂತವೆ. ನಮಸ್ಕಾರ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ.
ವಿಶೇಷವಾಗಿ ಬಂಟ ಸಮಾಜದ ಕೊಡುಗೆಯನ್ನ ಕೊಂಡಾಡಿದ ಶೋಭಾ ಕರಂದ್ಲಾಜೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಕೈಚಪ್ಪಾಳೆ ಗೌರವವನ್ನ ಯಾಚಿಸ್ತಾ ಇದ್ದೇನೆ. ಅದರೊಂದಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಸನ್ಮಾನ್ಯ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಗೌರವವನ್ನು ನಾವು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಕಾಪ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗುರುಮೈ ಸುರೇಶ್ ಶೆಟ್ಟಿ ಅವರಿಗೆ, ಹಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಇವರಿಗೆ ನಾವು ಗೌರವವನ್ನು ಸಲ್ಲಿಸಿದ್ದೇವೆ. ಇಂದಿನ ಈ ವೇದಿಕೆಯಲ್ಲಿ ಗುರುರಾಜ್ ಗಂಟಿಹೊಳಿ ಅವರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ